ಸುಳ್ಯ ಕ್ಷೇತ್ರ ಕಳೆದ ಹಲವು ದಶಕಗಳಿಂದ ಅಭಿವೃದ್ಧಿಯಾಗಿಲ್ಲ. ಹಲವು ಸಮಸ್ಯೆಗಳು ಇನ್ನೂ ಜೀವಂತವಾಗಿದೆ. ಸುಳ್ಯದಲ್ಲಿ ಅಭಿವೃದ್ಧಿ ಮೂಲಕ ಬದಲಾವಣೆಯನ್ನ ತರುವ ಉದ್ದೇಶದಿಂದ ಅಂಬೇಡ್ಕರ್ ಸೇವಾ ಸಮಿತಿಯ ಜಿಲ್ಲಾಧ್ಯಕ್ಷರಾದ ಚಂದ್ರಶೇಖರ್ ಪೆಲ್ಲತಡ್ಕರನ್ನ ಪಕ್ಷೇತರ ಅಭ್ಯರ್ಥಿಯನ್ನಾಗಿ ಸುಳ್ಯ ಮೀಸಲು ಕ್ಷೇತ್ರದಲ್ಲಿ ಕಣಕ್ಕೆ ಇಳಿಸಲಾಗುವುದು ಎಂದು ಅಂಬೇಡ್ಕರ್ ಸೇವಾ ಸಮಿತಿಯ ರಾಜ್ಯ ಸ್ಥಾಪಕ ಅಧ್ಯಕ್ಷ ಸಂತೇಶ್ ಅವರು ಹೇಳಿದರು. ಅವರು ಸುಳ್ಯದಲ್ಲಿ ಮಾಧ್ಯಮಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿ, ಸುಳ್ಯದಲ್ಲಿ ಸರ್ಕಾರಿ ಸವಲತ್ತು ಗ್ರಾಮೀಣ ಪ್ರದೇಶದ ಯಾವ ಕುಟುಂಬಕ್ಕೂ ತಲುಪಿಲ್ಲ. ಈ ಕುಟುಂಬಗಳನ್ನ ಗುರುತಿಸಿ ಅವರಿಗೆ ಸರ್ಕಾರಿ ಸೌಲಭ್ಯಗಳನ್ನ ಒದಗಿಸುವ ಮತ್ತು ಅರ್ಜಿಗಳನ್ನ ಸಲ್ಲಿಸಲು ಜಿಲ್ಲೆಯಾದ್ಯಂತ ಸಹಾಯ ಮಾಡುತ್ತಿದ್ದೇವೆ. ರಾಜ್ಯದಲ್ಲಿ ನಮ್ಮ ಸಂಘದ ಸದಸ್ಯರಾಗಿರುವ 352 ಗ್ರಾಮ ಪಂಚಾಯತ್ ಸದಸ್ಯರು, 12 ಜನ ತಾಲೂಕು ಪಂಚಾಯತ್ ಸದಸ್ಯರು ಅಲ್ಲದೆ ರಾಜ್ಯದಲ್ಲಿ 2 ಶಾಸಕರು ನಮ್ಮವರು ಇದ್ದಾರೆ. ಸುಳ್ಯಕ್ಕೆ 2 ದಶಕಗಳ ಹಿಂದೆ ಮಂಜೂರುಗೊಂಡ ಅಂಬೇಡ್ಕರ್ ಭವನ ಕಾಮಗಾರಿ ಇಲ್ಲಿ ಆಗಿಲ್ಲ. ಮೀಸಲು ಕ್ಷೇತ್ರವಾದ ಸುಳ್ಯಕ್ಕೆ ಇದೊಂದು ಕಪ್ಪು ಚುಕ್ಕೆ. ಅಲ್ಲದೆ ವಿದ್ಯುತ್ ಸಮಸ್ಯೆಗೆ ಜನ ತತ್ತರಿಸಿ ಹೋಗಿದ್ದಾರೆ. ವಿದ್ಯುತ್ ಸಮಸ್ಯೆಯ ಬಗ್ಗೆ ನಮ್ಮ ಸಂಘಟನೆಯ ಮೂಲಕ ಇಂಧನ ಸಚಿವರಿಗೆ ಮನವಿ ಮಾಡಿದ್ದೇವೆ ಎಂದರು. ಉದ್ಘಾಟನೆ ಮಾಡಿ ಎಲ್ಲ ಹಳ್ಳಿಗಳಲ್ಲೂ ಗ್ರೌಂಡ್ ವರ್ಕ್ ನಾವು ಮಾಡ್ಕೊಂಡು ಬರ್ತಾನೆ ಇದೀವಿ. ಏನ್ ಗ್ರೌಂಡ್ ವರ್ಕ್? ಸರ್ಕಾರಿ ಸೌಲಭ್ಯಗಳು ಯಾವ ಮಹಿಳೆಯರಿಗೂ ತಲುಪ್ತಾ ಇಲ್ಲ. ಯಾವ ಗ್ರಾಮಕ್ಕೂ ಬೇಕಾದಷ್ಟು ಸುಳ್ಯ ತಾಲೂಕು ಬರ್ತಾ ಇರುವಂತಹ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಆಗ್ಬೋದು, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಲ್ಲಿ ಆಗ್ಬೋದು, ಈ ಯಾವ ದುಡ್ಡು ಜನರ ಬಳಿ ತಲುಪ್ತಾ ಇಲ್ಲ. ಅದನ್ನೆಲ್ಲ ನೇರವಾಗಿ ಅವ್ರು ತಲುಪಿಸೋ ಒಂದು ಕಾರ್ಯಕ್ರಮವನ್ನ ನಾವು ಅಂಬೇಡ್ಕರ್ ಸೇವಾ ಸಮಿತಿಯಿಂದ ನಾವು ಮಾಡ್ತಾನೆ ಇದ್ವಿ ಜಿಲ್ಲೆಯಾದ್ಯಂತ. ಅದೇ ರೀತಿ ಸುಮಾರು 352 ಜನ ಗ್ರಾಮ ಪಂಚಾಯತಿ ಮೆಂಬರ್ಸ್ ನಾವು ಚುನಾವಣೆಯಲ್ಲಿ ಗೆಲ್ಲಿಸ್ಕೊಂಡಿದ್ವಿ. ನಮ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಏನ್ ಹೇಳ್ತಾರಂದ್ರೆ, ನೀವು ನಮ್ಮ ದೇಶದಲ್ಲಿ ಏನಾದ್ರು ಸಾಧನೆ ಮಾಡ್ಬೇಕಂದ್ರೆ ನಿಮ್ಗೆ ಒಂದು ಚುನಾವಣೆ ಅಸ್ತ್ರ ನಿಮ್ ಕೈಯಲ್ಲಿರ್ಬೇಕು, ಅಧಿಕಾರ ನಿಮ್ ಕೈಯಲ್ಲಿರ್ಬೇಕು ಅಂತ ಹೇಳ್ಬಿಟ್ಟು ಅವ್ರು ಅಂತಾರೆ. ಆದ್ರೂ ಒಂದು ನಿಟ್ಟಿನಲ್ಲಿ 352 ಜನ ಗ್ರಾಮ ಪಂಚಾಯತಿ ಮೆಂಬರ್ಸ್ ನಾವು ಈಗಾಗಲೇ ಪಡ್ಕೊಂಡಿದ್ವಿ. 12 ಜನ ತಾಲೂಕು ಪಂಚಾಯತಿ ಮೆಂಬರ್ಸ್ ನಮ್ಮ ಸಂಘಟನೆಯವರು ಆಗಿದ್ದಾರೆ. ಅದೇ ರೀತಿ 2 ಮಾಧ್ಯಮಗೋಷ್ಠಿಯಲ್ಲಿ ಅಂಬೇಡ್ಕರ್ ಸೇವಾ ಸಮಿತಿಯ ಜಿಲ್ಲಾಧ್ಯಕ್ಷ ಚಂದ್ರಶೇಖರ್ ಪೆಲ್ಲತಡ್ಕ, ಚಂದ್ರಪ್ಪ ನಲ್ಲೂರು, ಸತೀಶ್, ನವೀನ್ ಮಹರ್, ಭಾಗೇಶ್ ಮೊದಲಾದವರು ಹಾಜರಿದ್ದರು.